ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ. ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ. ಸುರಾರ್ಚಿತಲಿಂಗಂ ನಿರ್ಮಲ ಭಾಸಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಪೊರ್ಕೋಡಿ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಪೇಜಾವರ ಮಾಗಣಿಯ ದೇವಸ್ಥಾನ. ಇದು 5 ಗ್ರಾಮದ ದೇವಸ್ಥಾನವಾಗಿದೆ. ನಾಟ್ಯವಾಡಿದ ನಟರಾಜ ನಾಟ್ಯವಾಡಿದ ನಾಟ್ಯವಾಡಿದ ನಟರಾಜ ನಾಟ್ಯವಾಡಿದ ನಾಟ್ಯವಾಡಿದ ನಟರಾಜ ನಾಟ್ಯವಾಡಿದ ಲೋಕೋದ್ಧಾರಕ ಶಿವ ಕುಣಿದ ತಾಂಡವ ನೃತ್ಯವ ತಾಗೈದ ಲೋಕೋದ್ಧಾರಕ ಶಿವ ಕುಣಿದ ತಾಂಡವ ನೃತ್ಯವ ತಾಗೈದ ತಕಧಿಮಿ ತಾಳಕ್ಕೆ ಹೆಜ್ಜೆಯ ಹಾಕುತ ನಗುತ ಕುಣಿತು ನಲಿದು ನಮ್ಮ ಶಿವನು ನಾಟ್ಯವಾಡಿದ ನಟರಾಜ ನಾಟ್ಯವಾಡಿದ ನಾಟ್ಯವಾಡಿದ ನಟರಾಜ ನಾಟ್ಯವಾಡಿದ. ಈ ದೇವಳದಲ್ಲಿ ಶ್ರೀ ಸೋಮನಾಥೇಶ್ವರನಿಗೆ ಹಾಗೂ ಪಾರ್ವತಿ ದೇವಿಗೆ ಭಕ್ತರಿಂದ ವಿವಿಧ ಪೂಜಾಧಿ ಸೇವೆಗಳು ನೆರವೇರುತ್ತಿದ್ದು, ಈ ದೇವಸ್ಥಾನದ ಸೋಮನಾಥೇಶ್ವರ ದೇವರ ಶಿವಲಿಂಗ 7 ಅಡಿಗಳಷ್ಟು ಉದ್ದವಿರುವ ಲಿಂಗ ಸ್ವರೂಪದ ದೇವರಾಗಿದ್ದಾರೆ. ಓಂ ಜಗದೀಶ್ವರನೇ ಶರಣು, ಓಂ ಗೌರೀವರನೇ ಶರಣು, ಓಂ ಜಗದೀಶ್ವರನೇ ಶರಣು, ಓಂ ಗೌರೀವರನೇ ಶರಣು, ಓಂ ನೀಲಲೋಹಿತ ಶರಣು, ಓಂ ಪರಮೇಶ್ವರನೇ ಶರಣು, ಓಂ ನೀಲಲೋಹಿತ ಶರಣು, ಓಂ ಪರಮೇಶ್ವರನೇ ಶರಣು, ಓಂ ಜಗದೀಶ್ವರನೇ ಶರಣು, ಓಂ ಗೌರೀವರನೇ ಶರಣು, ಓಂ ಜಗದೀಶ್ವರನೇ ಶರಣು, ಓಂ ಗೌರೀವರನೇ ಶರಣು. 900 ವರ್ಷಗಳ ಇತಿಹಾಸವಿರುವ ಈ ದೇವಸ್ಥಾನ ನೋಡಲು ಬೃಹದಾಕಾರದ ದೇವಸ್ಥಾನವಾಗಿದೆ. ಗಂಡೋಟ್ನ ಬೆಟ್ಟದಲ್ಲಿ ಶಿವನಿಗೆ ಪೂಜೆ ಮಾಡಲು ಬ್ರಾಹ್ಮಣನೋರ್ವ ದಿನಂಪ್ರತಿ ಹೋಗ್ತಾ ಇದ್ರು. ಕಾಲಕ್ರಮೇಣ ಆ ಬ್ರಾಹ್ಮಣನಿಗೆ ಬೆಟ್ಟವೇರಿ ಹೋಗಲು ಅಸಾಧ್ಯವಾದ ಕಾರಣ ದೇವರ ಇಚ್ಛೆಯಂತೆ ಈಗಿನ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಸೋಮವಾರ ಬಂದಿತೆಂದರೆ ಶಿವನ ಪೂಜಿಸು, ಸೋಮನಾಥೇಶ್ವರನ ಒಲವನ್ನು ಗಳಿಸು. ಸೋಮವಾರ ಬಂದಿತೆಂದರೆ ಶಿವನ ಪೂಜಿಸು, ಸೋಮನಾಥೇಶ್ವರನ ಒಲವನ್ನು ಗಳಿಸು, ಒಲವನ್ನು ಗಳಿಸು. ಗಂಡೋಟ್ನಲ್ಲಿರುವ ಮೂಲ ಸ್ವರೂಪದ ಶಿವ ಪಾರ್ವತಿಯರು ಮರುವೇಷದಲ್ಲಿ ಬರುತ್ತಿರುವ ಸಂದರ್ಭ ಪಾರ್ವತಿ ದೇವಿಗೆ ಬಾಯಾರಿಕೆಯಾಗಿ ಅಲ್ಲಿಯೇ ಎಳನೀರನ್ನು ಕುಡಿದಳು. ಇದನ್ನು ಕಂಡ ಶಿವದೇವರು ಶಾಪ ಕೊಟ್ಟರು ಎನ್ನುವ ಮಾತಿದೆ. ಜಯ ಜಯ ಜಗದೀಶ, ಭುವಿ ಪಾಲಿಪ ಪರಮೇಶ, ಶಿವ ಕೈಲಾಸದ ಈಶ, ಶಿವ ಕೈಲಾಸದ ಈಶ, ಬೆಳಗುವಿನ ಆರತಿಯ, ಓಂ ಹರ ಹರ ಮಹಾದೇವ. ಜಯ ಜಯ ಜಗದೀಶ,
ಈ ಶಾಪದಿಂದ ಪಾರ್ವತಿ ದೇವಿ ತಪಿದಿ ದೈವವಾಗಿ ಈಗಲೂ ಈ ದೇವಸ್ಥಾನದ ಸುತ್ತ ತಿರುಗುತ್ತಾ ಇರುವುದಕ್ಕೆ ರಾತ್ರಿ ಹೊತ್ತು ಈ ಪರಿಸರದಲ್ಲಿ ಮಲ್ಲಿಗೆಯ ಪರಿಮಳ ಬರುವುದೇ ಕಾರಣ ಎನ್ನುತ್ತಾರೆ ಇಲ್ಲಿಯ ಭಕ್ತರು. ಸಚ್ಚಿತ್ ಶಿವ ಸುಂದರ ಗಿರಿಜಾ ಜೀವೇಶ್ವರ ಶೂಲಪಾಣಿ ಶಂಕರ ಡಮರುಗಕರ ಈಶ್ವರ. ಸಚ್ಚಿತ್ ಶಿವ ಸುಂದರ ಗಿರಿಜಾ ಜೀವೇಶ್ವರ ಶೂಲಪಾಣಿ ಶಂಕರ ಡಮರುಗಕರ ಈಶ್ವರ. ಬಕನ ಕೊಂದ ಭೀಮನನ್ನು ಹರಸಿದ ಭೀಮೇಶ್ವರ ಕೈವಾರದ ಕ್ಷೇತ್ರನಾಥ ಶಂಭೋ ಶಿವಶಂಕರ. ಸಚ್ಚಿತ್ ಶಿವ ಸುಂದರ ಗಿರಿಜಾ ಜೀವೇಶ್ವರ ಶೂಲಪಾಣಿ ಶಂಕರ ಢಮರುಗಕರ ಈಶ್ವರ. ಶೃಂಗೇರಿಯ ಧಾಮದಲ್ಲಿ ನೆಲೆಸಿ ನಿಂತ ಈಶ್ವರ ಜಯ ಜಯ ಶಿವಶಂಕರ ಚಂದ್ರಮೌಳೀಶ್ವರ. ಈ ದೇವಸ್ಥಾನ ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಕಟ್ಟಿದ ದೇವಸ್ಥಾನದ ಗೋಡೆಗಳು ಒಂದು ಬದಿಯಿಂದ ಜರಿಯುತ್ತಿರುವುದನ್ನು ಕಂಡು ಪ್ರಶ್ನಾಚಿಂತನೆ ಮಾಡಿದಾಗ ಪಾರ್ವತಿ ದೇವಿಯನ್ನು ಸ್ಥಾಪನೆ ಮಾಡಬೇಕು ಎನ್ನುವ ಉತ್ತರ ಬಂದಂತೆ 2001ರಲ್ಲಿ ಶ್ರೀ ಪಾರ್ವತಿ ದೇವಿಯನ್ನ ಸ್ಥಾಪನೆ ಮಾಡಲಾಯಿತು. ಈಗ ಪಾರ್ವತಿ ದೇವಿ ಸ್ವರೂಪದಲ್ಲಿ ಒಳಗಿದ್ದಾರೆ. ದೇವಸ್ಥಾನದ ಹೊರಗೆ ಪಾರ್ವತಿ ದೇವಿ ತೆಪ್ಪೇದಿ ದೈವವಾಗಿ ಭಕ್ತರನ್ನ ಕಾಪಾಡುತ್ತಾಳೆ ಎಂಬ ನಂಬಿಕೆ ಇದೆ. ಒಂದು ದಿನ ಈ ದೇವಸ್ಥಾನದಲ್ಲಿ ಕಾಲೇಜು ಹುಡುಗರು ತಂಗಿದ್ದರು. ಮಧ್ಯರಾತ್ರಿಯಾದರೂ ಈ ಹುಡುಗರು ಆಟವನ್ನಾಡುತ್ತಾ ಬೊಬ್ಬೆ ಹಾಕುತ್ತಾ ಇದ್ರು. ಮಧ್ಯರಾತ್ರಿ ಗಂಡು ಹೆಣ್ಣಿನ ರೂಪವನ್ನು ನೋಡಿದ ಕಾಲೇಜು ಹುಡುಗರು ಇಲ್ಲಿನ ಅರ್ಚಕರಿಗೆ ತಿಳಿಸಿದರು. ಇಂದಿಗೂ ಈ ತಪ್ಪೆದಿ ದೈವ ದೇವಸ್ಥಾನ ಸುತ್ತುತ್ತಿರುವುದಕ್ಕೆ ಇದು ಒಂದು ಸಾಕ್ಷಿಯಾಗಿದೆ. ಈ ದೇವಸ್ಥಾನದ ಕಾರ್ಯದರ್ಶಿಯಾದ ಪ್ರದೀಪ್ ಶೆಟ್ಟಿ ಈ ರೀತಿ ಹೇಳುತ್ತಾರೆ. ನಾನಿಲ್ಲಿ ಪುರ್ಕೋಡಿ ದೇವಸ್ಥಾನದ ಕಾರ್ಯದರ್ಶಿ ಆಫೀಸ್. ನಾನು 5 ವರ್ಷದಿಂದ ಇಲ್ಲಿ ಇರ್ತೇನೆ. ನಮ್ಮದು ದೇವಸ್ಥಾನ ಸುಮಾರು 800-900 ವರ್ಷದಿಂದ ಹಳೆಯದು. ಇಲ್ಲಿ ಪಕ್ಕದಲ್ಲೇ ಗಂಡೊಟ್ಟ ಅಂತ ಒಂದು ಊರಿದೆ. ಆ ಊರಿಂದ ದೇವರನ್ನು ಶಿವಲಿಂಗವನ್ನು ಇಲ್ಲಿ ತಂದದ್ದು ಇಲ್ಲೇ ಹತ್ತಿರದಲ್ಲಿತ್ತು. ಸೊ ಮುಂದೆ ಇದನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇದು ಈ ಏರಿಯಾದಲ್ಲಿ ನೋಡಿದರೆ ಒಂದು 7 ಅಡಿ ಉದ್ದ ಲಿಂಗ. ಸೊ ಇದರಲ್ಲಿ ಶಿವ, ಪಾರ್ವತಿ ಮತ್ತು ಗಣಪತಿ 3 ಇರುತ್ತೆ. ಸದ್ಯದಲ್ಲಿ ಯಾವ ದೇವಸ್ಥಾನದಲ್ಲೂ ಆ ಥರ ಇಲ್ಲ. ಗಣಪತಿ ಮತ್ತು ಈಶ್ವರ ಇರುವುದು ಬಿಟ್ಟರೆ ಪಾರ್ವತಿ ಇರಲ್ಲ. ಸದ್ಯ ಇಲ್ಲಿ ಪಾರ್ವತಿ ದೇವಿ ಅಂದರೆ ಔಟ್ಸೈಡಲ್ಲಿ ತಪ್ಪೆ ದೈವದಂತರ ಇರ್ತಾರೆ. ಇಲ್ಲಿ ಅವ್ರದ್ದು ಕಾರ್ಣಿಕ ತುಂಬ ಇರುತ್ತದೆ. ಸೊ ಕಟ್ಟೆಯಲ್ಲಿ ಸಹ ಅದು ನಾವು ತಪ್ಪೆದಿಗೆ ಅಂತ ಒಂದು ಜಾಗ ನೋಡಿದ್ದೆ. ಅಲ್ಲಿ ಎಲ್ಲ ದೇವಿ ಕೂತ್ಕೊಳ್ತಾರೆ. ಇಲ್ಲಿ ಸುತ್ತಲೂ ರಾತ್ರಿ ಎಲ್ಲ ಕಾವಲು ನೋಡುವುದೆಲ್ಲ ತಪ್ಪೆದಿಯೇ. ಒಳಗಡೆ ಪಾರ್ವತಿ ಮತ್ತು ದೈವ ಆಗಿ ಇಲ್ಲಿರ್ತಾರೆ. ಮತ್ತು ನಮ್ಮ ಕುಂಭಕಂಠಿಣಿಯೂ ಇದೆ. ಅದು ಕ್ಷೇತ್ರದಲ್ಲಿ ಹೆಚ್ಚಿಗೆ ಅದರ ಕಾರಣಕ್ಕೆ ಇರುವುದು ಪಾರ್ವತಿ ದೇವಿದು. ಸುಮಾರು 800-900 ವರ್ಷದ ಮೊದಲು ಇಲ್ಲಿಂದ ಗಂಡೊಟ್ಟಿನಿಂದ ಈ ದೇವರನ್ನು ಅವರು ಬ್ರಾಹ್ಮಣರು ತಂದಿದ್ದು. ಸೊ ಅಲ್ಲಿ ಬರುವಾಗ ಅದರ ಇತಿಹಾಸ ಅಂದರೆ ಮೊದಲು ಮಾರುವೇಷದಲ್ಲಿ ಬಂದಿದ್ರಂತೆ. ಸೊ ಬರುವಾಗ ಪಾರ್ವತಿ ದೇವಿಗೆ ಬಾಯಾರಿಕೆ ಆದಕ್ಕಿಂತ ಅದನ್ನು ಅಲ್ಲಿ ಎಳ್ನೀರು ಕುಡಿದದ್ದು. ಆಗ ಈಶ್ವರ ದೇವರಿಗೆ ಕೋಪ ಬಂದು ಅವರಿಗೆ ಶಾಪ ಕೊಟ್ಟು ಈಶ್ವರ ದೇವರು ಮುಂದೆ ಹೋದರು. ಅಷ್ಟೊತ್ತಿಗೆ ಆ ಶಾಪ ಕೊಟ್ಟದಲ್ಲಿ ನೀವು ತೆಪ್ಪದಿಯಾಗಿ ದೈವ ಆಗಿ ಇಲ್ಲೇ ಇರುವಂಥ ಒಂದು ಶಾಪ ಕೊಟ್ಟಿದ್ದರು. ಆ ರೀತಿ ಈಶ್ವರ ದೇವರಿಗೂ ಅಲ್ಲಿ ಕೈಲಾಸಕ್ಕೆ ಹೋಗೋಕ್ಕೆ ಮನಸ್ಸಾಗದೆ ಅಲ್ಲೇ ನೆಲೆ ಊರಿದ್ರು. ಮುಂದೆ ಅಲ್ಲಿ ಒಂದು ಚಿಕ್ಕ ಗುಡಿ ಮಾಡಿ ಅಲ್ಲಿ ದೈವದ್ದು ಕಾಯ್ತಾಯಿದ್ರು. ಅಂದರೆ ಶಿವದೇವರನ್ನು ಕಾಯ್ತಾ ಇದ್ದದ್ದು ತಪ್ಪೆದಿ ದೈವ. ಅಲ್ಲಿಗೆ ಪೂಜೆಗೆ ಅಂತ ನಾವು ಪೇಜಾವರ ಮಠದ ಒಂದು ಭಟ್ರು ಅಲ್ಲಿಗೆ ಬಂದು ಪೂಜೆ ಮಾಡ್ತಿದ್ದರಂತೆ. ಅವರಿಗೆ ಕಾಲಕ್ರಮೇಣವಾಗಿ ಅವರಿಗೆ ನಡೆಯೋಕ್ಕೆ ಆಗದ ಕಾರಣ ಅವರನ್ನು ದೈವಗಳ ಹತ್ರ ಮಾತಾಡಿದ್ದಕ್ಕೆ ನನಗೆ ಪೂಜೆ ಮಾಡಲು ಕಷ್ಟ ಆಗ್ತಾ ಉಂಟು,
ನಾನು ಅಲ್ಲಿಗೆ ಹೋಗೋಕ್ಕಾಗಲ್ಲ, ತುಂಬ ಏಜ್ ಆಗಿದ್ದು, ನೀರೆಲ್ಲ ತಗೊಂಡು ಹೋಗೋದು ಕಷ್ಟ ಆಗುತ್ತೆ ಅಂತ ಇದಕ್ಕೆ ದೈವಗಳೊಂದು ಅಭಯ ವ್ಯವಸ್ಥೆ ನೀಡಿದವು. ನೀವು ಅಲ್ಲಿಂದ ಆ ಗಡಿಯನ್ನು ಇಲ್ಲಿಗೆ ಅಂದರೆ ಬಜ್ಪೆ ಗ್ರಾಮದ ಗಡಿಗೆವರೆಗೆ ಬಂದು ತಂದು ಕೊಡಿ, ಆ ನಂತರ ನಾವು ನೋಡ್ಕೊಳ್ತೇವೆ ಅಂತ ದೈವಗಳೊಂದು ಮಾತಾಡಿದರಂತೆ. ಆ ಮಾತಿಗೆ ದೈವದ ಇಚ್ಛೆಯಂತೆ ಇವರು ಅಲ್ಲಿಂದ ರಾತ್ರೋರಾತ್ರಿಯಾಗಿ ಶಿವನ ಲಿಂಗವನ್ನು ತಗೊಂಡು ಇಲ್ಲಿವರೆಗೆ ಬಂದರು. ಬರುವಾಗ ತಪ್ಪಿದು ಬೆನ್ನತ್ತಿಕೊಂಡು ಬಂದದ್ದು. ಬರುವಾಗ ಇಲ್ಲಿ ಗಡಿ ಹತ್ರ ದೈವಗಳು ಇವರನ್ನು ತಪ್ಪೆದೆಯನ್ನು ನಿಲ್ಲಿಸಿ ಭಟ್ರನ್ನು ಈ ಕಡೆ ಕಳಿಸಿ ಮತ್ತು ದೇವರನ್ನು ಇಲ್ಲಿ ತಂದು ಪ್ರತಿಷ್ಠೆ ಮಾಡಿದರು. ಮುಂದೆ ತಪ್ಪಿದ್ದು ಏನಾದರೂ ಶಾಪ ಕೊಟ್ಟಲ್ಲಿ, ನೀವು ದೇವಸ್ಥಾನ ಮಾಡೋದಾದರೆ ಒಂದು ಕಡೆ ಕಟ್ಟಿದ ಕಡೆ ಇನ್ನೊಂದು ಕಡೆ ಕುಸಿದು ಬೀಳಬೇಕು ಅನ್ನೋ ಒಂದು ಶಾಪ ಇತ್ತು. ಅದು ರಿಯಲಿ ಆಗ್ತಿತ್ತು. ಅಂದರೆ ಇಲ್ಲೆಲ್ಲ ಕಟ್ಟಿದ ಟೈಮಲ್ಲೆಲ್ಲ ಕೆಳಗಡೆ ಬೀಳ್ತಾ ಇತ್ತು. ಒಂದು ಕಡೆ ಕಟ್ಟುವುದು, ಒಂದು ಕಡೆ ಬೀಳೋದು, ಒಂದು ಕಡೆ ಕಟ್ಟುವುದು, ಆಯ ಥರ ಇತ್ತು. ಕೊನೆಗೆ ಪ್ರಶ್ನಾಚಿಂತನ ನಂತರ ಆದ ಟೈಮ್ನಲ್ಲಿ ಇಲ್ಲಿ ಪಾರ್ವತಿ ದೇವಿಯು ಪ್ರತಿಷ್ಠಾಪನೆ ಆಗಬೇಕು ಅಂತ ಒಂದು ಮಾತು ಬಂದಿದ್ದರಿಂದ ಮುಂದೆ 2001ರಲ್ಲಿ ಪಾರ್ವತಿ ದೇವಿಯನ್ನು ಇಲ್ಲಿ ಪ್ರತಿಷ್ಠೆ ಮಾಡಲಾಯಿತು. ಅಲ್ಲಿಂದ ಇಲ್ಲಿ 2 ಥರದ ಕಲೆ ಇದೆ, ಒಂದು ದೈವದ್ದು ಮತ್ತೊಂದು ದೇವರದ್ದು. ದೇವಿಯೂ ಅವರೇ ದೈವವೂ ಅವರೇ. ಹಾಗಾಗಿಂದ ಇಲ್ಲಿನ ಪ್ರತಿಷ್ಠೆ ಒಳ್ಳೆಯ ಇದಿದೆ, ಪಾರ್ವತಿಯ ಇದು ಕಲೆ ಇದೆ. ಮುಂದಿನ ಪ್ಲ್ಯಾನಿಂಗ್ ನಮ್ಮ ಈ ಕಡೆ ಒಂದು ಹಾಲ್ ಆಗುವ ಚಾನ್ಸಸ್ ಉಂಟು. ಅದನ್ನು ಫ್ಯೂಚರ್ ದೃಷ್ಟಿಯಲ್ಲಿ ಮಾಡುವ ದೃಷ್ಟಿ ಇದೆ. ಈಗಿನ ನಮ್ಮ ಅಧ್ಯಕ್ಷರು ಎಲ್ಲ ಪ್ಲ್ಯಾನಿಂಗ್ ಇದೆ. ದೇವರ ಇಚ್ಛೆ ಆದರೆ ಒಂದು ಹಾಲ್ ಆಗುತ್ತೆ. ಮುಂದೆ ನಮ್ಮದು 12 ತಾರೀಕಿನಿಂದ 16ರವರೆಗೆ ಜಾತ್ರಾ ಮಹೋತ್ಸವ ನಡೆಯಲಿಕ್ಕಿದೆ. ಅಲ್ಲೂ ನಿರಂತರ ಊಟದ ವ್ಯವಸ್ಥೆ ಎಲ್ಲ ಇದೆ. ಓಂ ಶಿವ ಪರಾತ್ ಪರಾ ಶಿವ ಓಂಕಾರ ಶಿವ ತವ ಶರಣಂ. ಓಂ ಶಿವ ಪರಾತ್ ಪರಾ ಶಿವ ಓಂಕಾರ ಶಿವ ತವ ಶರಣಂ. ಹೇ ಶಿವ ಶಂಕರ ಭವಾನಿ ಶಂಕರ ಉಮಾ ಮಹೇಶ್ವರ ತವ ಶರಣಂ. ಶಿವ ಶಂಕರ ಭವಾನಿ ಶಂಕರ ಉಮಾ ಮಹೇಶ್ವರ ತವ ಶರಣಂ. ಪಶುಪತಿಯೇ ಶರಣು ಓಂ ಕೈಲಾಸನಾಥ ಶರಣು. ಓಂ ಪಶುಪತಿಯೇ ಶರಣು ಓಂ ಕೈಲಾಸನಾಥ ಶರಣು. ಪೇಜಾವರ ಮಾಗಣೆ ದೇವಸ್ಥಾನವಾದ ಇದು 5 ಗ್ರಾಮಗಳ ಗ್ರಾಮದೇವರು. ಬಜ್ಪೆ, ಮರವೂರು, ಕೆಂಜಾರು, ಬಾಳ, ತೋಕೂರು ಗ್ರಾಮದ ದೇವರಾಗಿದ್ದಾನೆ ಶ್ರೀ ಸೋಮನಾಥೇಶ್ವರ. ಲಿಂಗರೂಪಿ ಈಶ್ವರನ ನಾಮವ ಜಪಿಸು, ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧೆಯಲ್ಲಿ ಪಠಿಸು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಲಿಂಗರೂಪಿ ಈಶ್ವರನ ನಾಮವ ಜಪಿಸು, ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧೆಯಲ್ಲಿ ಪಠಿಸು. ಬಿಲ್ವ ಪತ್ರೆ ಪ್ರೀತಿಯಿಂದ ಅವನಿಗರ್ಪಿಸು, ಬಿಲ್ವ ಪತ್ರೆ ಪ್ರೀತಿಯಿಂದ ಅವನಿಗರ್ಪಿಸು. ವಿಭೂತಿಯ ಹಣೆಯಲ್ಲಿ ಮುದದಲ್ಲಿ ಧರಿಸು, ಮುದದಲ್ಲಿ ಧರಿಸು. ಸೋಮವಾರ ಬಂದಿತೆಂದರೆ ಶಿವನ ಪೂಜಿಸು, ಸೋಮನಾಥೇಶ್ವರನ ಒಲವನ್ನು ಗಳಿಸು, ಒಲವನ್ನು ಗಳಿಸು. ದೇವಸ್ಥಾನದ ಎದುರಿನಲ್ಲಿ ದೇವರ ಜಳಕದ ಪುಷ್ಕರಣಿಯನ್ನ ಕಾಣಬಹುದು. ಅಶ್ವತ್ಥ ವೃಕ್ಷದ ಕೆಳಗೆ ನಾಗನ ಕಟ್ಟೆಯನ್ನು ನೋಡಬಹುದಾಗಿದೆ. ದೇವಸ್ಥಾನದ ಒಳ ಪ್ರವೇಶಿಸಿದ್ರೆ ವಸಂತ ಮಂಟಪ, ಅದರ ಪಕ್ಕದಲ್ಲಿ 11 ಮರಗಳುಳ್ಳ ಅಶ್ವತ್ಥ ವೃಕ್ಷವನ್ನು ನೋಡಬಹುದು. ಜಾತ್ರೆ ಸಂದರ್ಭದಲ್ಲಿ ಸಾರಬಲಿ, ಧೂಮಾವತಿ, ಕೋರ್ದಪ್ಪು ದೈವಗಳು ದೇವರನ್ನ ಭೇಟಿಯಾಗಲು ಈ ಸ್ಥಳಕ್ಕೆ ಬರುತ್ತವೆ. ಜಾತ್ರೆ ಸಮಯ ದೇವರು ಕಟ್ಟೆಪೂಜೆಗೆ ಹೋದಾಗ ಈ ದೈವಗಳು ದೇವಸ್ಥಾನವನ್ನು ಕಾಯುತ್ತಾರೆ ಎಂಬ ನಂಬಿಕೆ ಈಗಲೂ ಇದೆ.
ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೆಂಕಟರಾಮ್ ಭಟ್ ಪೂಜಾ ವಿಧಿ ವಿಧಾನಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ. ಪುರ್ಕೋಡಿ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ, ಪೇಜಾವರ ಮಾಗಣಿ, 5 ಗ್ರಾಮ 1 ಮಾಗಣಿ ಅಂತ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಜಾಗ 5 ಗ್ರಾಮಗಳು. ಇಲ್ಲಿ 3 ಹೊತ್ತು ದೇವತಾ ಪೂಜೆಗಳು ನಡೆಯುತ್ತವೆ. ಬೆಳಿಗ್ಗೆ ಉಷಾ ಪೂಜೆ, ಮಧ್ಯಾಹ್ನ ಮಹಾಪೂಜೆ, ಸಂಧ್ಯಾ ಪೂಜೆ. ಹಾಗೂ ಇಲ್ಲಿ ಬರುವಂಥ ಭಕ್ತರಿಗೆ ಯಾವುದೇ ರೀತಿಯ ಇಷ್ಟಾರ್ಥಗಳು ಬೇಕಿದ್ದರೂ ರಂಗಪೂಜಾದಿಗಳನ್ನೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ ಅವರ ಇಷ್ಟಾರ್ಥಗಳನ್ನೆಲ್ಲ ಭಗವಂತ ನೆರವೇರಿಸಿಕೊಡ್ತಾನೆ. ಹಾಗೆ ಪಾರ್ವತಿ ಸಹಿತವಾಗಿ, ಗಣಪತಿ ಸಹಿತವಾಗಿ ವಿರಾಜಮಾನರಾಗಿರುವಂಥ ಶ್ರೀ ಸೋಮನಾಥೇಶ್ವರ ದೇವರು ಇಲ್ಲಿ ಬಂದು ಏನೆಲ್ಲ ಕಷ್ಟಗಳಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅದನ್ನೆಲ್ಲ ಭಗವಂತ ದೂರ ಮಾಡಿಕೊಟ್ಟು ಅವರ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಿಕೊಡ್ತಾರೆ. ಇಲ್ಲಿ ಪಾರ್ವತೀ ದೇವಿಯ ಸನ್ನಿಧಾನದಲ್ಲಿ ವಿಶೇಷವಾಗಿ ಸ್ವಯಂವರ ಪಾರ್ವತಿ ಎನ್ನುವಂತಹ ಪೂಜೆ ನಡೀತದೆ. ಯಾವ ಕಾಲದಲ್ಲಿ ವಿವಾಹ ಪ್ರತಿಬಂಧಕ ದೋಷಗಳು ಬಂದಾಗ ಆ ಭಗವತಿಯಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿಕೊಂಡರೆ ಅವರೆಲ್ಲ ತಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಂಡು ಆ ಭಗವತಿಗೆ ಸ್ವಯಂವರ ಪಾರ್ವತಿ ಎನ್ನುವಂಥ ಪೂಜೆಯನ್ನು ಮಾಡಿಸಿದೆ. ಹಾಗೆ ಬರುವಂಥ ಸಮಸ್ತ ವಿಘ್ನಗಳೆಲ್ಲ ಪರಿಹಾರ ಆಗಬೇಕಾದರೆ ಮಹಾಗಣಪತಿ ದೇವರಲ್ಲಿ ಆ ಹಬ್ಬದ ಪೂಜೆಯನ್ನು ಮಾಡಿಸಿದರೆ ಹಾಗೂ ಮಹಾಗಣಪತಿ ಯಾಗವನ್ನೆಲ್ಲ ಮಾಡಿಸಿದರೆ ಮಕ್ಕಳಿಗೆ ವಿದ್ಯಾಬುದ್ಧಿಗೆ ಬರುವಂಥ ಸಮಸ್ತ ಅಡೆತಡೆಗಳನ್ನೆಲ್ಲ ಭಗವಂತ ನಿವಾರಿಸಿಕೊಟ್ಟು ಆ ವಿದ್ಯಾಬುದ್ಧಿಯನ್ನು ಅನುಗ್ರಹಿಸಿಕೊಡುತ್ತಾರಂತೆ ಶಾಸ್ತ್ರವನ್ನು. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ನಾವು ಸೂರ್ಯಮಾನದ ಪ್ರಕಾರವಾಗಿ ನಾವು ಸುಗ್ಗಿಯ ಹುಣ್ಣಿಮೆ ದಿವಸ ಧ್ವಜಾರೋಹಣ ಆಗಿ 4 ದಿವಸಗಳ ಉತ್ಸವಾದಿಗಳು ನಡೆಯುತ್ತದೆ. ಅದರಲ್ಲಿ 3ನೇ ದಿವಸವು ಹಗಲಿನ ರಥೋತ್ಸವ, ಹಾಗೆ 4ನೇ ದಿವಸ ದೇವರ ಕವಾಟ ಉದ್ಘಾಟನೆ ಹಾಗೂ ಆರಾಟಿನ ಉತ್ಸವ ನಡೆಯುತ್ತದೆ. ಇಲ್ಲಿ ವಿಶೇಷವಾಗಿ 3ನೇ ದಿವಸ ರಥೋತ್ಸವದ ದಿನ ಸಾರ್ವಜನಿಕ ಅನ್ನದಾನ ಹಾಗೂ ಬಾಕಿಯ ದಿವಸಗಳಲ್ಲಿ ಅನ್ನದಾನಗಳು ನಡೆಯುತ್ತಾ ಇರ್ತವೆ. ಆ ಸಾರ್ವಜನಿಕ ಅನ್ನದಾನ ಊರಿನ ಪ್ರತಿಯೊಂದು ಮನೆಯಿಂದ ಬಂದಂಥ ಕಾಣಿಕೆಯಿಂದ ಎಲ್ಲರ ಉದ್ದೇಶದಲ್ಲೂ ಆ ಅನ್ನದಾನ ನಡೆಯುವುದರಿಂದ ಇಲ್ಲಿ ಆ 5 ಗ್ರಾಮದ ಸರ್ವ ಭಕ್ತರಿಗೂ ಬರುವಂಥ ವಿಘ್ನಗಳನ್ನೆಲ್ಲ ಕಷ್ಟಗಳನ್ನೆಲ್ಲ ಭಗವಂತ ಪರಿಹಾರ ಮಾಡಿಕೊಂಡು ಅವರ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಿಕೊಡುತ್ತಾರಂತ ಪ್ರತೀತಿ ಇದೆ. ಆದ್ದರಿಂದ ಈ ಸೋಮನಾಥೇಶ್ವರ ದೇವರ ಲಿಂಗವು ಸಾಧಾರಣ 5 ರಿಂದ 6 ಅಡಿ ಎತ್ತರವಾಗಿದ್ದು ಶಾಲಿಗ್ರಾಮ ಶಿಲೆಯಿಂದ ಆ ಲಿಂಗವು ಕೂಡಿರುತ್ತದೆ. ಈ ಸಾಧಾರಣ ಇಲ್ಲಿಯ ಪರಿಸರದಲ್ಲಿ ಇಷ್ಟು ದೊಡ್ಡ ಲಿಂಗ ಎಲ್ಲಿಯೂ ಕಾಣಲಿಕ್ಕೆ ಸಿಗುವುದಿಲ್ಲ. ಆದ್ದರಿಂದ ಇಲ್ಲಿ ಭಗವಂತನಲ್ಲಿ ನಾವು ಏನೆಲ್ಲ ಇಷ್ಟಾರ್ಥಗಳನ್ನೆಲ್ಲ ಪ್ರಾರ್ಥನೆ ಮಾಡಿಕೊಳ್ತಾವೋ ಅದನ್ನೆಲ್ಲ ಭಗವಂತ ನೆರವೇರಿಸಿಕೊಡ್ತಾರೆ. ಆದ್ದರಿಂದ ಈ ಸನ್ನಿಧಾನದಲ್ಲಿ ನಮ್ಮ ನಾಳ್ದು ನಡೆಯುವಂಥ 12 ತಾರೀಕಿನಿಂದ 16 ತಾರೀಕಿನ ದಿವಸದವರೆಗೆ ನಡೆಯುವಂಥ ಆ ಜಾತ್ರಾ ಮಹೋತ್ಸವಕ್ಕೆ ಭಕ್ತರು ಬಂದು ಶ್ರೀದೇವರ ಸಿರಿಮುಡಿಗೆ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಅನ್ನದಾನದಲ್ಲಿ ಪಾಲ್ಗೊಂಡು ಆ ಶ್ರೀದೇವರ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾಗಿ ಬೇಕಾಗಿ ನಾನು ಗ್ರಾಮ ವ್ಯವಸ್ಥಾಪನಾ ಮಂಡಳಿಯ ಪರವಾಗಿ ಹಾಗೂ ಅವರ ಭಕ್ತರ ಪರವಾಗಿ ವಿನಮ್ರವಾಗಿ ವಿನಂತಿಸ್ತೀನಿ. ಈ ದೇವಳದ ಒಳಸುತ್ತಿನಲ್ಲಿ ಕ್ಷೇತ್ರಪಾಲರಾಗಿ ಶ್ರೀ ಕುಂಭಕಂಠಿನಿ ದೈವದ ಗುಡಿಯನ್ನು ನೋಡಬಹುದು. ಗರ್ಭಗುಡಿಯ ಹಿಂಭಾಗ ಗಣಪತಿ ಗುಡಿ, ಪಾರ್ವತಿ ಗುಡಿಯನ್ನು ಕಾಣಬಹುದು. ಗರ್ಭಗುಡಿಯಲ್ಲಿರುವ ಶ್ರೀ ಸೋಮನಾಥೇಶ್ವರನನ್ನು ನೋಡಬಹುದು. ತಂದೆ ನೀನೆ, ತಾಯಿ ನೀನೆ, ಬಂಧು ಬಳಗವು ನೀನೆ, ನಿನ್ನ ಹೊರತು ಅನ್ಯ ದೈವ ಅರಿಯನಯ್ಯ ನಾನೇ. ತಂದೆ ನೀನೆ, ತಾಯಿ ನೀನೆ, ಬಂಧು ಬಳಗವು ನೀನೆ, ನಿನ್ನ ಹೊರತು ಅನ್ಯ ದೈವ ಅರಿಯನಯ್ಯ ನಾನೇ. ಊರ ಪರವೂರ ಭಕ್ತರಿಗೆ ಶ್ರೀ ಸೋಮನಾಥೇಶ್ವರ ಕೇಳಿದ ವರವನ್ನ ಕರುಣಿಸಲಿ.